ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 167ನೇ ಜನ್ಮದಿನಾಚರಣೆಯು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ನಡೆಯಿತು. ದೀಪ ಬೆಳಗ್ಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಸಂಸದ ನಳಿನ್ ಕುಮಾರ್ ಕಟೀಲು ಗೌರವ ಅರ್ಪಣೆಯನ್ನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್, ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿ, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರವಿಶಂಕರ್ ಮಿಜಾರ್, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಮೊದಲಾದವರು ಪಾಲ್ಗೊಂಡರು. ಸಮಾಜವನ್ನು ಸಂಘಟನೆ ಮಾಡಿ ಸಮಾಜಕ್ಕೆ ಜಾಗೃತಿ ಮೂಡತಕ್ಕಂಥ ಕೆಲಸವನ್ನು ಮಾಡಿ ಸಂಸ್ಕಾರಗಳನ್ನು ಕೊಟ್ಟವರು. ಹೀಗೊಬ್ಬ ಆಧ್ಯಾತ್ಮ ಪುರುಷ ಮತ್ತು ಶ್ರೇಷ್ಠ ಕ್ರಾಂತಿ ಪುರುಷ ನಾರಾಯಣ ಗುರುಗಳು ವಿಶೇಷವಾಗಿ ಮಂಗಳೂರಿನಂಥ ಜಾಗಕ್ಕೆ ಬಂದು ಇಲ್ಲಿಯೂ ಕುದ್ರೋಳಿ ಅಂತ ಗೋಕರ್ಣನಾಥ ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿ ಇಲ್ಲಿರ್ತಕ್ಕಂಥ ಜನರಿಗೂ ಆಧ್ಯಾತ್ಮ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥವ್ರು ನಾರಾಯಣ ಗುರುಗಳು. ನಾರಾಯಣ ಗುರುಗಳ ಚಿಂತನೆಯಲ್ಲಿ ಅದು ವಿಶ್ವಮಾನ್ಯವಾಗಿರ್ತಕ್ಕಂಥ ಚಿಂತನೆ. ಇವತ್ತಿನ ಕಾಲಘಟ್ಟದಲ್ಲಿ ಒಂದೇ ಜಾತಿ, ಒಂದೇ ದೇವರು, ಒಂದೇ ಕುಲ ಅನ್ನತಕ್ಕಂಥ ವಿಷಯದ ಅಡಿಯಲ್ಲಿ ಜಗತ್ತು ಒಂದಾದರೆ ಜಗತ್ತಿನಲ್ಲಿ ಬಂದಿರತಕ್ಕಂಥ ಅಶಾಂತಿ ಏನಿದೆ, ಸಮಾಜದ ಒಳಗೆ ಇರತಕ್ಕಂಥ ಸ್ಪರ್ಧೆಗಳೇನಿದ್ದಾವೆ ಇದೆಲ್ಲವೂ ನಿಲ್ಲುತ್ತೆ. ಹಾಗಾಗಿ ಇವತ್ತು ಅವರ ಸಂದೇಶಗಳು ವಿಶ್ವಮಾನ್ಯ ಆಗಿರ್ತಕ್ಕಂಥದ್ದು. ಒಬ್ಬ ವಿಶ್ವಗುರು ಆಗಿರ್ತಕ್ಕಂಥವ್ರು ನಾರಾಯಣ ಗುರುಗಳು. ಅವರ ಮಾರ್ಗದರ್ಶನ, ಅವರ ಧ್ಯೇಯದ ಅಡಿಯಲ್ಲಿ ನಾವೆಲ್ಲ ಬದುಕಿ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಶುಭವನ್ನು ಹಾರೈಸ್ತೇನೆ. ಅವರ ಈ ಹುಟ್ಟಿದ ದಿವಸದಂದು ಅವರು ದಾರ್ಶನಿಕರು ಆಗಿ ಅವರ ಪ್ರೇರಣೆ ನಮಗೆಲ್ಲರಿಗೂ ದಾರಿದೀಪ ಆಗಲಿ, ಮಾರ್ಗದರ್ಶನ ಆಗಲಿ. ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ಮುನ್ನಡೆಸ್ಕೊಂಡು ಮುಂದಿನ ಜೀವನಗಳಲ್ಲಿ ನಾವು ಜೀವನದುದ್ದಕ್ಕೂ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳುವಂಥ ವಿಶ್ವಾಸದೊಂದಿಗೆ ಮಂಗಳೂರಿನ ಜನತೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಮಹೋತ್ಸವದ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಕೊಡ್ತಾ ಎಲ್ರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಎಲ್ರಿಗೂ ಶುಭವನ್ನು ಕೊಡ್ತೇನೆ. ನಾರಾಯಣ ಗುರುವರಿಯರು 1908ರಲ್ಲಿ ಮಂಗಳೂರಿಗೆ ಬಂದು 1912ರಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಸಂಪೂರ್ಣಗೊಳಿಸಿ ಆ ಕ್ಷೇತ್ರವನ್ನು ಸಾಮಾಜಿಕವಾಗಿ ಎಲ್ಲರಿಗೂ ಬಿಡುಗಡೆ ಹೊಂದುವಂತೆ ಕೆಲಸ ಕಾರ್ಯಗಳನ್ನು ಮಾಡಿದ ಆ ಕ್ರಾಂತಿಕಾರಿ ಮಹಾಪುರುಷ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೇರಳದಾದ್ಯಂತ ತನ್ನದೇ ಆದ ಪ್ರಭಾವವನ್ನು ಬೀರಿ ಸಾಮಾಜಿಕ ಸಮತೋಲನವನ್ನು ಕಾಪಾಡುವಲ್ಲಿ ವಿಶೇಷವಾದ ಕ್ರಾಂತಿಯನ್ನು ಮಾಡಿದ ಈ ಮಹಾಪುರುಷನ ಈ ಜನ್ಮದಿನೋತ್ಸವದಂದು ನಾನು ಮತ್ತೊಮ್ಮೆ ಎಲ್ಲ ಜನತೆಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.